ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ನ ಸಂಸ್ಥಾಪಕರಾದ ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಕಟೀಲಿನ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಕಟೀಲು ಇಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಹೆಯ ಪ್ರೊಫೆಸರ್ ಎಚ್.ಎಸ್. ಬಳ್ಳಾಲ್ ಮಾತನಾಡಿ ಸುರೇಶ್ ರಾವ್ ಅವರು ಸಾಧನೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಟೀಲು ದೇವಳ ಆನುವಂಶಿಕ ಅರ್ಚಕರಾದ ಶ್ರೀ ವಾಸುದೇವಾಸರಣರು ಆಶೀರ್ವಚನ ನೀಡಿದರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಸನತ್ ಕುಮಾರ್ ಶೆಟ್ಟಿ ಕೊಡತ್ತೂರು ಗುತ್ತು ಶುಭ ಹಾರೈಸಿದರು. ಮಾಹೆಯ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ.ಬಿ. ವೆಂಕಟೇಶ್, ವೈಸ್ ಚಾನ್ಸಲರ್ ಡಾಕ್ಟರ್ ವೆಂಕಟರಾಯ ಪ್ರಭು ಕೆಎಂಸಿ ಮಂಗಳೂರು, ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಅಡಿಷನಲ್ ಡೀನ್ ಕೆಎಂಸಿ ಮಂಗಳೂರು, ಶ್ರೀ ಹರಿನಾರಾಯಣ ಅಸರಣ್ಣ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು, ಜೊತೆಗೆ ಪ್ರೊಫೆಸರ್ ವೈಸ್ ಚಾನ್ಸಲರ್ ಮಾಹೆ ಮಂಗಳೂರು, ಇದರ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಸೇರಿದಂತೆ ಹಲವಾರು ಮಂದಿ ಅತಿಥಿ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. Consider that Durga has awarded the Rajyotsava Award to this Durga Sanjeevani Manipal Hospital. She is responsible, and even till today, he is the person who stood behind me and supported. Yes, you have come forward, we have accepted it, we will do. He took me to Dr. H.S. Ballad, and he is such a gem of a person. I would say I have seen very. ಅದಕ್ಕೆ ನಾವು ಖಂಡಿತ ಸಹಾಯ ಮಾಡ್ತೇವೆ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಶುರು ಮಾಡಿ ಅವ್ರಿಗೆ ಈಗ ಹೇಳಿದರು, ಯು ಮಸ್ಟ್ ಮೇಕ್ ಇಟ್ ಎ ಮಾಡೆಲ್ ರೂರಲ್ ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ ಇನ್ ದ ಕಂಟ್ರಿ. ಅವರ್ ವೈಸ್ ಚಾನ್ಸಲರ್ ಹ್ಯಾಸ್ ಆಲ್ರೆಡಿ ಪ್ರಾಮಿಸ್, ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ಅವ್ರು ನಮ್ಮ ಯೂನಿವರ್ಸಿಟಿ ಬಾಸ್. ನ್ಯಾಚುರಲಿ ಐ ವಿಲ್ ಸಪೋರ್ಟ್ ಇಟ್. ಸೊ ಐ ಪ್ರಾಮಿಸ್ ಆನ್ ದಿಸ್ ಒಕೇಶನ್ ದಟ್ ಮಾಹೆ ವಿಲ್ ಗೋ ಆಲ್ ಔಟ್ ಟು ಸಪೋರ್ಟ್ ದಿಸ್ ಆ್ಯಂಡ್ ಸಿ that this rural hospital will be one of the best in the country as providing primary and secondary health care is concerned. That's my promise. ಆಯ್ತಾ ಸುರೇಶ್ ರಾಯರೇ, ಖುಷಿ ಆಯ್ತಲ್ಲ? ಮತ್ತೆ ನಮ್ಮ ಡೀನ್ ಸಾಹೇಬರು ಹೇಳಿದ್ರು, ವೆಂಕಟರಾಯ ಪ್ರಭು, ಸ್ವಾಮಿ ವಿವೇಕಾನಂದ ಹೆಸರು, those only live who live for others, rest are more dead than alive. ಕರೆಕ್ಟ್. ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತದೆ ಪರೋಪಕಾರಂ ಇದಂ ಶರೀರಂ ಅಂತ. ಈ ದೇಹ ಇರುವುದೇ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೋಸ್ಕರ. The pleasure of giving is something unique, I tell you, which you won't get in any other means, which Suresh Rao has done. ಅದಕ್ಕೆ ಸಿಗೋ ಫಲ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇಟ್ ಈಸ್ ಟಫ್ ಟು ಪರ್ಫಾರ್ಮ್ ಎನಿ ಟಾಸ್ಕ್ ವಿದೌಟ್ ಆಂಟಿಸಿಪೇಟಿಂಗ್ ಎನಿ ರಿವಾರ್ಡ್. ಇನ್ ಮೈ ಕೇಸ್, ಮೇ ಬಿ I always took on my dreams with a sense of determination, dedication and discipline. The belief and conviction with which I worked always got me my result.